ಈ ವರ್ಷ ಕರ್ನಾಟಕದ ಮುಖ್ಯಮಂತ್ರಿಯ ಸಾವು. 2030ರಲ್ಲಿ ಕ್ಷುದ್ರ ಗ್ರಹ ಅಪ್ಪಳಿಸಿ ಭಾರತ ಛಿದ್ರವಾಗುತ್ತದೆ. ಮನುಷ್ಯರೆಲ್ಲ ತಾವು ಮಾಡಿದ ಪಾಪದಿಂದ ಮೀನುಗಳಾಗುತ್ತಾರೆ. ಮುಂದಿನ ದಿನಗಳಲ್ಲಿ ಭಾರಿ ಭಯಾನಕ ಮಳೆಗೆ ಬೆಂಗಳೂರು ಸಂಪೂರ್ಣ ಮುಳುಗಲಿದೆ. ತಿರುಪತಿಯಲ್ಲಿ ಈ ವರ್ಷ ಭಾರಿ ಸಾವು ನೋವು ಆಗಲಿದೆ. ಲಕ್ಷಾಂತರ ಜನರಿಗೆ ವಿಚಿತ್ರ ಸಾವುಗಳು ಬರಲಿವೆ. ಹೌದು, ಈ ರೀತಿಯ ಮಾತುಗಳನ್ನ ನಾವು ಜ್ಯೋತಿಷ್ಯರಿಂದ ಆಗಾಗ ಕೇಳುತ್ತಾನೆ ಇರುತ್ತೇವೆ. ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಜ್ಯೋತಿಷ್ಯರು ಮುಂದಿನ ದಿನಗಳ ಬಗ್ಗೆ ಭವಿಷ್ಯವನ್ನ ನುಡಿಯೋದು ಕೇಳಿರುತ್ತೇವೆ. ಅಷ್ಟೇ ಅಲ್ಲದೆ ಪ್ರತಿದಿನ ಏನೆಲ್ಲ ನಡೆಯಬಹುದು ಅನ್ನುವ ಮಾತುಗಳನ್ನ ಕೆಲವು ಜ್ಯೋತಿಷ್ಯರು ಅವರು ವೀಕ್ಷಕರ ಜನ್ಮ ದಿನಾಂಕವನ್ನ, ಹಸ್ತಮುದ್ರಿಕೆಯನ್ನ ಹಾಗೂ ನ್ಯೂಮರಾಲಜಿ ಮೂಲಕವೂ ಕೂಡ ಭವಿಷ್ಯವನ್ನ ಹೇಳುತ್ತಾರೆ. ಅಂತಹದ್ರಲ್ಲಿ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಅನಿಸಿಕೊಂಡಿರುವ ಬ್ರಹ್ಮಾಂಡ ಗುರುಜಿ ಕೂಡ ಒಬ್ಬ ಮಾಮೂಲಿ ಜೂನಿಯರ್ ಆಕ್ಟರ್ ಆಗಿ ಕನ್ನಡ ಸಿನಿಮಾದಲ್ಲಿ ನಡೆಸುತ್ತಿದ್ದ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಕರ್ನಾಟಕದ ಫೇಮಸ್ ಜ್ಯೋತಿಷ್ಯ ಆಗಿದ್ದು ನಿಜಕ್ಕೂ ಒಂದು ಕುತೂಹಲ ಹುಟ್ಟಿಸುವ ವಿಷಯವೇ. ಟಿವಿ ಮಾಧ್ಯಮದ ಮೂಲಕ ಜ್ಯೋತಿಷ್ಯವನ್ನ ಹೇಳುತ್ತಾ ಹೊಸ ಟ್ರೆಂಡ್ ಅನ್ನೇ ಸೃಷ್ಟಿಸಿದ ಬ್ರಹ್ಮಾಂಡ ಗುರುಜಿ ಅಷ್ಟಕ್ಕೂ ಜ್ಯೋತಿಷ್ಯ ಹೇಳಲು ಪ್ರಾರಂಭಿಸಿದ್ದು ಹೇಗೆ, ಯಾಕೆ, ಯಾವ ಒಂದು ಸಂದರ್ಭ ಇವರನ್ನ ಜ್ಯೋತಿಷ್ಯನ್ನಾಗಿ ಮಾಡಿತು, ಅದರ ಅಸಲಿ ಕಾರಣವೇನು, ಇವರು ಹೇಳುವ ಜ್ಯೋತಿಷ್ಯ ಅಷ್ಟೊಂದು ಪವರ್ಫುಲ್ ಆಗಿರುತ್ತದೆಯೇ? ಬನ್ನಿ, ಈ ಎಲ್ಲ ವಿಚಾರಗಳನ್ನ ಬ್ರಹ್ಮಾಂಡ ಗುರುಜಿ ಎಂದು ಕರೆಸಿಕೊಳ್ಳುವ ನರೇಂದ್ರ ಬಾಬು ಬಗ್ಗೆ ಇಂಚಿಂಚಿನ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನರೇಂದ್ರ ಬಾಬು ಅಲಿಯಾಸ್ ಬ್ರಹ್ಮಾಂಡ ಗುರುಜಿ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಅವರು ತಮ್ಮ ಪ್ರಾಥಮಿಕ ಅಭ್ಯಾಸವನ್ನ ಮಂಡ್ಯದಲ್ಲಿ ಮುಗಿಸುತ್ತಾರೆ. ಚಿಕ್ಕಂದಿನಿಂದಲೂ ಮಾತುಗಳಲ್ಲಿ ಚಾತುರ್ಯತೆಯನ್ನು ಹೊಂದಿದಂತಹ ನರೇಂದ್ರ ಬಾಬು ಇವರ ತಂದೆ ತಾಯಿಗಳು ನರೇಂದ್ರ ಬಾಬು ಹೇಗಾದರೂ ಮಾಡಿ ಒಬ್ಬ ಇಂಜಿನಿಯರ್ ಆಗಬೇಕೆನ್ನುವ ಮಹದಾಸೆಯನ್ನ ಇಟ್ಟುಕೊಂಡಿದ್ದರು. ಇದೇ ಕಾರಣ ತಂದೆ ತಾಯಿಗೋಸ್ಕರ ಕಷ್ಟಪಟ್ಟು ಹಾಗೋ ಹೀಗೋ ಮಾಡಿ ಎಲೆಕ್ಟ್ರಾನಿಕ್ಸ್ ಡಿಗ್ರಿ ಕೂಡ ಮುಗಿಸುತ್ತಾರೆ. ಮುಂದೆ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆಯುತ್ತಾರೆ. ಆದರೆ ಚಿಕ್ಕವರಿದ್ದಾಗ ನರೇಂದ್ರ ಬಾಬುಗೆ ಸಿನಿಮಾ ಹುಚ್ಚು ವಿಪರೀತವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ತರ ತಾವು ಕೂಡ ಒಬ್ಬ ಹೀರೋ ಆಗಬೇಕೆನ್ನುವ ಮಹದಾಸೆಯನ್ನ ಹೊಂದಿದ್ದರು. ಒಂದು ಮಾಹಿತಿಯ ಪ್ರಕಾರ ಶಾಲೆಯಲ್ಲಿದ್ದಾಗಲೇ ನರೇಂದ್ರ ಬಾಬು ಕ್ಲಾಸ್ಗಳನ್ನ ಬಂಕ್ ಮಾಡಿ ವಾರಕ್ಕೆ 2-3 ಸಿನಿಮಾಗಳನ್ನ ನೋಡುತ್ತಿದ್ದರಂತೆ. ಅದರಲ್ಲೂ ಅವರಿಗೆ ನಾಯಕ ನಟಿಯರಾದಂತಹ ಮಂಜುಳಾ, ಲಕ್ಷ್ಮಿ, ಅಂಬಿಕಾ ಹಾಗೂ 80ರ ದಶಕದ ಕನಸಿನ ರಾಣಿ ಮಾಲಾಶ್ರೀ ತುಂಬಾನೇ ಫೇವರೇಟ್ ಅಂತೆ. ಮಾಲಾಶ್ರೀ ಅವರನ್ನು ತಮ್ಮ ಕನಸಿನ ರಾಣಿ ಎಂದೇ ಅವರು ಹೇಳಿಕೊಂಡಿದ್ದಾರೆಂದು ಅವರ ಆಪ್ತರು ಹೇಳುತ್ತಾರೆ. ಮದುವೆ ಆದರೆ ಮಾಲಾಶ್ರೀ ಅಂತ ಹುಡುಗಿಯನ್ನೇ ಮದುವೆ ಆಗಬೇಕು, ಹೆಂಡತಿಯೊಬ್ಬಳು ಇದ್ದರೆ ಹೀಗಿರಬೇಕೆಂದು ಅವರ ಆಸೆ ಆಗಿತ್ತಂತೆ. ತಮ್ಮ ಎಜುಕೇಶನ್ ಅನ್ನ ಮುಗಿಸಿ ಅವರು ನೇರವಾಗಿ ಹಾಗೋ ಹೀಗೋ ಮಾಡಿ ಸಿನಿಮಾ ರಂಗವನ್ನ ಸೇರಬೇಕೆಂದು ವಿಪರೀತ ಕನಸುಗಳನ್ನ ಕಂಡು ಬೆಂಗಳೂರಿನ ಗಾಂಧಿನಗರಕ್ಕೆ ಎಂಟ್ರಿ ಕೊಡುತ್ತಾರೆ. ಆದರೆ ಅವರ ದೈತ್ಯಾಕಾರದ ದೇಹವನ್ನು ಕಂಡು ಯಾರು ಕೂಡ ಅವರಿಗೆ ಸರಿಯಾದ ಪಾತ್ರಗಳನ್ನು ಕೊಡುವುದಿಲ್ಲ. ಇದೇ ಕಾರಣ ಅವರು ಗಾಂಧಿನಗರದ ಕೆಲವು ಏಜೆಂಟುಗಳ ಮೂಲಕ ಸಿನಿಮಾದಲ್ಲಿ ಪಾತ್ರವನ್ನು ಪಡೆಯುವುದಕ್ಕೆ ಪ್ರಯತ್ನ ಕೂಡ ಪಡುತ್ತಾರೆ. ಆದರೆ ಆ ನಿಟ್ಟಿನಲ್ಲಿ ಸುಮಾರು ದುಡ್ಡನ್ನು ಕೂಡ ಕಳೆದುಕೊಂಡಿದ್ದಾರೆ ಎಂದು ಅವರೇ ಹೇಳುತ್ತಾರೆ. ಯಾರೋ ಒಬ್ಬ ಪುಣ್ಯಾತ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಇವರನ್ನ ಸೆಕೆಂಡ್ ಹೀರೋ ಮಾಡುತ್ತೇನೆಂದು ಹೇಳಿ ಆಗಿನ ಸಮಯದಲ್ಲಿ 20,000 ರೂಪಾಯಿ ದೋಚಿದ್ದನಂತೆ. ಹಾಗೋ ಹೀಗೋ ಮಾಡಿ ನರೇಂದ್ರ ಬಾಬು ಗಾಂಧಿನಗರದಲ್ಲಿ ಸುದೀಪ್ ಅವರ ನಂದಿ ಚಿತ್ರದಲ್ಲಿ ಅವರ ಗೆಳೆಯನ ಪಾತ್ರವನ್ನ ಗಿಟ್ಟಿಸಿಕೊಳ್ಳುತ್ತಾರೆ. ಆದ್ರೆ ಆ ಚಿತ್ರದ ಅವರ ಪಾತ್ರ ಯಾರಿಗೂ ಕೂಡ ಗಮನ ಸೆಳೆಯುವುದಿಲ್ಲ. ಆದರೆ ಬಿಟ್ಟು ಬಿಡದ ಪ್ರಯತ್ನ ನಂತರ ಮತ್ತೆ ಅವರು ಉಪೇಂದ್ರ ಅಭಿನಯದ ಉಪ್ಪಿದಾದ MBBS ಚಿತ್ರದಲ್ಲಿ ಹಾಸ್ಟೆಲ್ ವಾರ್ಡನ್ ಆಗಿರುವ ಒಂದು ಪಾತ್ರವನ್ನು ಕೂಡ ಮಾಡುತ್ತಾರೆ. ಹೀಗೆ ಮುಂದೆ ಕಲ್ಲರಳಿ ಹೂವಾಗಿ, ಮಹಾರಾಜ, ಇನ್ನು ಅನೇಕ ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳಲ್ಲೂ ಕೂಡ ನಡೆಸುತ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಅವರು ಹೀರೋ ಆಗುವ ಕನಸು ಮಾತ್ರ ನನಸಾಗುವುದಿಲ್ಲ. ಹಲವಾರು ಕಡೆ ಅವಮಾನವನ್ನು ಕೂಡ ಸಹಿಸುತ್ತಾರೆ. ಮುಂದೆ ಸೋತು ಸುಣ್ಣಾಗಿದ್ದ ನರೇಂದ್ರ ಬಾಬು ಸಿನಿಮಾ ರಂಗವನ್ನ ಬಿಟ್ಟು ತಾವು ಓದಿದ ಕ್ಷೇತ್ರದಲ್ಲಿ ಕೆಲಸವನ್ನು ಹುಡುಕಿಕೊಂಡು ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಆದರೆ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ಹೇಗಾದ್ರೂ ಮಾಡಿ ಪ್ರಸಿದ್ಧಿಯಾಗಬೇಕು, ಪರದೆ ಮೇಲೆ ಮಿಂಚಲೇಬೇಕು ಎನ್ನುವುದು ಅವರ ಛಲವಾಗಿತ್ತು. ಇದೇ ಕಾರಣ ಅವರು ಏನೇ ಕೆಲಸ ಮಾಡಿದ್ರು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲಿಲ್ಲ. ಒಮ್ಮೆ ಅಚಾನಕ್ ಆಗಿ ಗಾಂಧಿನಗರದ ಒಬ್ಬ ಸ್ನೇಹಿತ ಅವರಿಗೆ ಸಿಗುತ್ತಾನೆ. ಯಾವುದೋ ಒಂದು ಸಿನಿಮಾದಲ್ಲಿ ಭವಿಷ್ಯ ಹೇಳುವ ಕ್ಯಾರೆಕ್ಟರ್ ಇದೆ, ಮಾಡುತ್ತೀಯಾ ಅಂತ ಕೇಳುತ್ತಾನೆ. ಮುಂದೆ ಜ್ಯೋತಿಷ್ ಗೆಟಪ್ ಹಾಕಿಕೊಂಡು ಆ ಚಿತ್ರದಲ್ಲಿ ಆ ಪಾತ್ರವನ್ನು ಕೂಡ ಮಾಡುತ್ತಾರೆ. ನೋಡಿದರೆ ನಿಜಕ್ಕೂ ಗುರುಜಿ ಹಾಗೆ ಇವರು ಎದ್ದು ಕಾಣುತ್ತಿದ್ದರು.
ಆಗ ಇನ್ನೊಬ್ಬ ಸ್ನೇಹಿತ ಇವರಿಗೆ ಯಾಕೆ ನೀನು ಟಿವಿಯಲ್ಲಿ ಜ್ಯೋತಿಷ್ಯವನ್ನ ಹೇಳಬಾರದು ಎಂದು ಸಲಹೆ ನೀಡುತ್ತಾನೆ. ಜ್ಯೋತಿಷ್ಯದ ಗಂಧ ಕೂಡ ಗೊತ್ತಿರದ ನರೇಂದ್ರ ಬಾಬುಗೆ ನಿಜಕ್ಕೂ ಇದು ಒಂದು ಒಳ್ಳೆಯ ಐಡಿಯಾ ಎಂದು ಅನಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ನರೇಂದ್ರ ಬಾಬು ಸುಮಾರು ತಿಂಗಳ ಕಾಲ ಕಾಣೆಯಾಗುತ್ತಾರೆ. ಹೌದು, ಅವರು ಜ್ಯೋತಿಷ್ಯವನ್ನು ಕಲಿಯುವ ಸಲುವಾಗಿ ನೇರವಾಗಿ ಚೆನ್ನೈಗೆ ಹೋಗಿ ಒಂದು ದೇವಸ್ಥಾನದ ಗುರುಜಿಗಳ ಜೊತೆ ಹಲವಾರು ಜ್ಯೋತಿಷ್ಯದ ಬಗ್ಗೆ ಪುಸ್ತಕಗಳನ್ನ, ಮಾಹಿತಿಯನ್ನ, ಅದರ ಬಗ್ಗೆ ಜ್ಞಾನವನ್ನು ಕೂಡ ಅಧ್ಯಯನ ಮಾಡುತ್ತಾರೆ. ಹೀಗೆ ಸುಮಾರು ತಿಂಗಳ ಕಾಲ ಜ್ಯೋತಿಷ್ಯವನ್ನ ಅಧ್ಯಯನ ಮಾಡಿ ವಾಪಸ್ಸು ಬೆಂಗಳೂರಿಗೆ ಬರುತ್ತಾರೆ. ಹೀಗೆ ತಮ್ಮ ಜ್ಯೋತಿಷ್ಯವನ್ನ ಟಿವಿಯಲ್ಲಿ ಪ್ರಸ್ತುತಪಡಿಸಬೇಕೆಂದು ಕೆಲವೊಂದು ಟಿವಿ ಚಾನೆಲ್ಗಳಿಗೂ ಕೂಡ ಓಡಾಡುತ್ತಾರೆ. ಆದರೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಇವರಿಗೆ ಅವಕಾಶವೇ ಸಿಗುವುದಿಲ್ಲ. ಬದಲಾಗಿ ಅದೇ ತಾನೇ ಪ್ರಾರಂಭವಾಗಿದ್ದ ಕಸ್ತೂರು ಟಿವಿಯಲ್ಲಿ ಇವರಿಗೆ ಜ್ಯೋತಿಷ್ಯ ಹೇಳುವ ಕಾರ್ಯಕ್ರಮ ಸಿಗುತ್ತದೆ. ಹೀಗೆ ನರೇಂದ್ರ ಬಾಬು ಕಸ್ತೂರು ಚಾನೆಲ್ನಲ್ಲಿ ಬ್ರಹ್ಮಾಂಡ ಎಂಬ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಾರೆ. ಮೊದಮೊದಲು ಈ ಕಾರ್ಯಕ್ರಮ ಅಷ್ಟೊಂದು ಪಾಪ್ಯುಲರ್ ಆಗುವುದಿಲ್ಲ. ಒಂದು ಹಂತದಲ್ಲಿ ಈ ಕಾರ್ಯಕ್ರಮವನ್ನ ನಿಲ್ಲಿಸಬೇಕೆಂದು ಕಸ್ತೂರಿ ಚಾನೆಲ್ ಹೆಡ್ ಕೂಡ ಹೇಳುತ್ತಾರೆ. ಆದರೆ ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಈ ಚಾನೆಲ್ TRP ಈ ಒಂದು ಕಾರ್ಯಕ್ರಮದಿಂದಲೇ ಪುಟಿದೇಳುತ್ತದೆ. ಕೆಲವೊಂದು ವಾರದಲ್ಲಿ ನರೇಂದ್ರ ಬಾಬು ಅವರ ಕಾರ್ಯಕ್ರಮ ಬ್ರಹ್ಮಾಂಡ ಕರ್ನಾಟಕದಾದ್ಯಂತ ಪ್ರಸಿದ್ಧಿಯನ್ನು ಪಡೆಯಲು ಪ್ರಾರಂಭಿಸುತ್ತದೆ. ಎಲ್ಲರೂ ಇವರನ್ನ ಬ್ರಹ್ಮಾಂಡ ಗುರುಜಿ ಎಂದೇ ಕರೆಯಲು ಪ್ರಾರಂಭಿಸುತ್ತಾರೆ. ಹೀಗೆ ನೋಡಿ, ನರೇಂದ್ರ ಬಾಬು ಆಗಿದ್ದ ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬ್ರಹ್ಮಾಂಡ ಗುರುಜಿಯಾಗಿ ಕರ್ನಾಟಕದಾದ್ಯಂತ, ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚು ಪ್ರಸಿದ್ಧಿಯಾಗುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರ ನೇರವಾದ ಮಾತುಗಳು. ಎಂತಹದೇ ಪ್ರಶ್ನೆ ಇರಲಿ, ಆ ಪ್ರಶ್ನೆಗೆ ನಿಖರವಾದ ಉತ್ತರವನ್ನ ಕೊಡುವುದರಿಂದ ಇವರು ಹೆಸರುವಾಸಿಯಾಗುತ್ತಾರೆ. ಬ್ರಹ್ಮಾಂಡ ಗುರುಜಿ ಜ್ಯೋತಿಷ್ಯ ಅಲ್ಲದೆ ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯ ಬಗ್ಗೆ ಅಪಾರ ಜ್ಞಾನವನ್ನು ಕೂಡ ಹೊಂದಿದ್ದಾರೆ. ಇದೇ ಕಾರಣ ಅವರು ಹೆಣ್ಣು ಮಕ್ಕಳಿಗೆ ಆದಷ್ಟು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಮನೆಯಲ್ಲಾಗಲಿ ರೋಡುಗಳಲ್ಲಾಗಲಿ ಓಡಾಡುವುದು ಸರಿಯಲ್ಲ. ಸಂಪೂರ್ಣ ಬಟ್ಟೆಯನ್ನ ಧರಿಸಿ ಸೀರೆಯನ್ನ ಉಟ್ಟಿ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಓಡಾಡಬೇಕೆನ್ನುವುದು ಅವರ ಮಾತುಗಳಾಗಿವೆ. ಮುಂದೆ ಇವರು ಕಸ್ತೂರು ಟಿವಿ ಅಲ್ಲದೆ ಜಿ ಟಿವಿ, ಸುವರ್ಣ ಟಿವಿಯಲ್ಲೂ ಕೂಡ ಇನ್ನು ಕೆಲವೊಂದು ಮಾಧ್ಯಮಗಳಲ್ಲಿ ಬ್ರಹ್ಮಾಂಡ ಹೆಸರನ್ನೇ ಅಲ್ಪ ಸ್ವಲ್ಪ ಬದಲಾಯಿಸಿ ಭವ್ಯ ಬ್ರಹ್ಮಾಂಡ, ಬೃಹತ್ ಬ್ರಹ್ಮಾಂಡ ಅನ್ನುವ ಹೆಸರುಗಳಿಂದ ಜ್ಯೋತಿಷ್ಯವನ್ನ ಹೇಳಿ ಇನ್ನೂ ಹೆಸರುವಾಸಿಯಾಗುತ್ತಾರೆ. ಒಂದು ಕಾಲದಲ್ಲಿ ಬೆಳಗ್ಗೆ ಆದರೆ ಸಾಕು, ಸಾಯಂಕಾಲ ಆದರೆ ಸಾಕು, ಆಧ್ಯಾತ್ಮಿಕ ಒಲವನ್ನು ಹೊಂದಿರುವಂತಹ ನೋಡುಗರು ಇವರ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಲು ಪ್ರಾರಂಭಿಸುತ್ತಾರೆ. ಕೆಲವೊಮ್ಮೆ ಇವರ ಮಾತುಗಳು, ಇವರ ಕೊಡೋ ಉತ್ತರಗಳು ತೀಕ್ಷ್ಣವಾಗಿದ್ದವು ಹಾಗೂ ಸರಿಯಾಗಿದ್ದವು. ಹೀಗೆ ತಮ್ಮ ಕಾರ್ಯಕ್ರಮದ ಮೂಲಕ, ತಮ್ಮ ನೇರವಾದ ಮಾತುಗಳ ಮೂಲಕ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾದಂತಹ ಬ್ರಹ್ಮಾಂಡ ಗುರುಜಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಭಾಗವಹಿಸಲು ಆಹ್ವಾನ ಬರುತ್ತದೆ. ಅಲ್ಲಿಯೂ ಕೂಡ ಅವರು ತಮ್ಮ ಪ್ರಚಂಡ ಮಾತುಗಳೊಂದಿಗೆ ಅವರು ವೀಕ್ಷಕರ ಗಮನವನ್ನ ಸೆಳೆಯುತ್ತಾರೆ. ಆ ಸೀಸನ್ ನಲ್ಲಿ ಬ್ರಹ್ಮಾಂಡ ಗುರುಜಿ ಗೆಲ್ಲುತ್ತಾರೆ ಅನ್ನುವ ಮಟ್ಟಿಗೆ ಅವರ ಸ್ಪರ್ಧೆಯನ್ನ ಮಾಡುತ್ತಾರೆ. ಇತ್ತೀಚೆಗೆ ಪತ್ರಕರ್ತರೊಬ್ಬರು ಬ್ರಹ್ಮಾಂಡ ಗುರುಜಿಗೆ, ಮುಂದೆ ನೀವೇನಾದರೂ ರಾಜಕೀಯಕ್ಕೆ ಎಂಟ್ರಿ ಆಗುತ್ತೀರಾ ಎಂದು ಕೇಳಿದಾಗ ಅವರು ನಕ್ಕು ಸುಮ್ಮನಾಗಿದ್ದಾರೆ. ಇದರ ಅರ್ಥ ನಿಜಕ್ಕೂ ನಿಗೂಢವಾಗಿದೆ. ಏನೇ ಇರಲಿ, ಹೇಗೆ ಇರಲಿ, ಮುಂದಿನ ದಿನಗಳಲ್ಲಿ ಬ್ರಹ್ಮಾಂಡ ಗುರುಜಿಯ ಇನ್ನಷ್ಟು ಮಾಹಿತಿಯನ್ನ, ಅದರಲ್ಲೂ ಅವರ ವೈಯಕ್ತಿಕ ಮಾಹಿತಿಯನ್ನ ಹಾಗೂ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಜಕ್ಕೂ ನೀವು ಬ್ರಹ್ಮಾಂಡ ಗುರುಜಿಯ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲರ ಜೊತೆ ಶೇರ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.